ನಮಸ್ಕಾರ ವೀಕ್ಷಕರೇ. ಕಾನೂನು ಸುವ್ಯವಸ್ಥೆ ಕಾಪಾಡೋದು ಮಾತ್ರವಲ್ಲ, ಸಮಯ ಬಂದ್ರೆ ಯಮರಾಜನ ದವಡೆಯಿಂದಲೂ ಜನರನ್ನ ರಕ್ಷಣೆ ಮಾಡ್ತಾರೆ ನಮ್ಮ ಹೆಮ್ಮೆಯ ಪೊಲೀಸರು ಅನ್ನೋದಕ್ಕೆ ಕರಾವಳಿಯಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಸಿಕ್ಕಿದೆ. ಹೌದು, ಮಂಗಳೂರಿನ ಕೂಳೂರು ಬ್ರಿಡ್ಜ್ ಮೇಲಿಂದ ಫಲ್ಗುಣಿ ನದಿಗೆ ಹಾರಿ ಸೂಸೈಡ್ ಮಾಡ್ಕೊಳ್ಳೋಕೆ ನಿಂತಿದ್ದ ಹಾಸನದ ಕೃಷಿಕನನ್ನ ಪಣಂಬೂರು ಪೊಲೀಸರು ಸಿನಿಮೀಯ ಶೈಲಿಯಲ್ಲಿ ಚೇಸ್ ಮಾಡಿ ಬದುಕಿಸಿದ್ದಾರೆ. ಸ್ಟೇಷನ್ ಲಿಮಿಟ್ಸ್ ಅನ್ನೋ ಬೌಂಡ್ರಿಯನ್ನ ಪಕ್ಕಕ್ಕಿಟ್ಟು ಪೊಲೀಸರು ಮಾಡಿದ ಈ ಗ್ರೇಟ್ ಆಪರೇಷನ್ನ ಕಂಪ್ಲೀಟ್ ಕಥೆ ಇಲ್ಲಿದೆ ನೋಡಿ. ಹೌದು ವೀಕ್ಷಕರೇ, ಘಟನೆ ನಡೆದಿರೋದು ಮೇ 22ರ ಶುಕ್ರವಾರ ಸಂಜೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದ ಹಳ್ಳಿಯೊಂದರ ರೈತ ಆರೋಗ್ಯ ಮತ್ತು ಸಾಲದ ಸಮಸ್ಯೆಯಿಂದ ಬೇಸತ್ತು ಬೆಳಗ್ಗೆನೇ ಯಾರಿಗೂ ಹೇಳದೆ ಮನೆ ಬಿಟ್ಟು ಬಂದಿದ್ರು. ಫೋನ್ನಲ್ಲಿ ಫ್ಯಾಮಿಲಿಯವರು ಎಷ್ಟು ಕಣ್ಣೀರ್ ಹಾಕಿದ್ರೂ ತಾನು ಸಾಯ್ತೀನಿ ಅಂತಲೇ ಹೇಳ್ತಿದ್ರು. ಕೊನೆಗೆ ವ್ಯಕ್ತಿ ಮಂಗಳೂರಿನ ಪಣಂಬೂರು ಬೀಚ್ ಹತ್ರ ಇರೋದು ಗೊತ್ತಾಗಿ ಸಂಬಂಧಿಕರು ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರ ಮೂಲಕ ಸಂಜೆ 5ವರೆಗೆ ಪಣಂಬೂರು ಇನ್ಸ್ಪೆಕ್ಟರ್ ಸಲೀಂ ಅಬ್ಬಾಸ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ವಿಚಾರ ತಿಳಿತಿದ್ದ ಹಾಗೆ ಇನ್ಸ್ಪೆಕ್ಟರ್ ಸಲೀಂ ಅಬ್ಬಾಸ್ ಅಲರ್ಟ್ ಆಗ್ತಾರೆ. ಕಮಿಷನರ್ ಆಫೀಸ್ನ ಟೆಕ್ನಿಕಲ್ ಟೀಮ್ ಸಹಾಯದಿಂದ ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ. ಪೊಲೀಸರು ಫೋನ್ ಮಾಡಿ ಎಷ್ಟು ಸಮಾಧಾನ ಮಾಡಿದ್ರೂ ಆ ವ್ಯಕ್ತಿ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕೊನೆಗೆ ಸತತ 1.5 ಗಂಟೆ ಕಾಲ ಇಡೀ ಕರಾವಳಿ ತೀರದಲ್ಲಿ ಹುಡುಕಾಡಿದ ಪೊಲೀಸರಿಗೆ ಸಂಜೆ 7 ಗಂಟೆಗೆ ಶಾಕ್ ಆಯ್ತಿತ್ತು. ಯಾಕಂದ್ರೆ ಆ ವ್ಯಕ್ತಿ ಕೂಳೂರು ಬ್ರಿಡ್ಜ್ ಮೇಲಿಂದ ಫಲ್ಗುಣಿ ನದಿಗೆ ಹಾರೋಕೆ ರೆಡಿಯಾಗಿ ನಿಂತಿದ್ರು. ತಕ್ಷಣವೇ ಧಾವಿಸಿದ ಪಣಂಬೂರು ಪೊಲೀಸರು ಆ ವ್ಯಕ್ತಿಯನ್ನ ಹಿಡಿದು ಸಾವಿನ ದವಡೆಯಿಂದ ಪಾರು ಮಾಡಿದ್ದಾರೆ. ವಿಶೇಷ ಅಂದ್ರೆ ವೀಕ್ಷಕರೇ, ಆ ಜಾಗ ಪಣಂಬೂರು ಸ್ಟೇಷನ್ ಲಿಮಿಟ್ಗೆ ಬರ್ತಿರ್ಲಿಲ್ಲ, ಅದು ಕಾವೂರು ಸ್ಟೇಷನ್ ವ್ಯಾಪ್ತಿಯಾಗಿತ್ತು. ಆದ್ರೂ ಗಡಿ ಮುಖ್ಯ ಅಲ್ಲ, ಜೀವ ಮುಖ್ಯ ಅಂತ ಪಣಂಬೂರು ಖಾಕಿ ಪಡೆ ಆ ಕೃಷಿಕನನ್ನ ಸ್ಟೇಷನ್ಗೆ ಕರ್ಕೊಂಡ್ಬಂದು ಊಟ ನೀಡಿ ಕೌನ್ಸೆಲಿಂಗ್ ಮಾಡಿ ಆತ್ಮವಿಶ್ವಾಸ ತುಂಬಿ ಅವರ ಕುಟುಂಬಸ್ಥರ ಜೊತೆ ಕಳಿಸಿಕೊಟ್ಟಿದ್ದಾರೆ. ಅಂದಹಾಗೆ ಪಣಂಬೂರು ಪೊಲೀಸರು ಈ ರೀತಿ ಜೀವ ಉಳಿಸಿರೋದು ಇದೇ ಮೊದಲಲ್ಲ. ಕಳೆದ ನವೆಂಬರ್ನಲ್ಲಿ ತಣ್ಣೀರುಬಾವಿ ಬೀಚ್ನಲ್ಲಿ ಮಗಳ ಜೊತೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ವಿಡಿಯೋ ಹಾಕಿದ್ದ ತಂದೆ ಮಗಳನ್ನ ಕೂಡ ಇದೇ ಟೀಮ್ ಪ್ರಾಣಾಪಾಯದಿಂದ ಪಾರು ಮಾಡಿತ್ತು. ಕೇವಲ 6 ತಿಂಗಳ ಅವಧಿಯಲ್ಲಿ 3 ಅಮೂಲ್ಯ ಜೀವಗಳನ್ನ ಉಳಿಸಿರೋ ಪಣಂಬೂರು ಪೊಲೀಸರ ಈ ದೇವದೂತನಂತಹ ಕೆಲಸಕ್ಕೆ ಒಂದು ಬಿಗ್ ಸೆಲ್ಯೂಟ್ ಹೇಳಲೇಬೇಕು ಅಲ್ವಾ? ಪೊಲೀಸರ ಈ ಕಾರ್ಯದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ, ವಿಡಿಯೋ ಶೇರ್ ಮಾಡಿ.